ನಮಸ್ಕಾರ ಸ್ನೇಹಿತರೆ, ನಾನು ಶಿವರಾಜ್ ಮಾತಾಡ್ತಾ ನಾನು ಈಗಾಗಲೇ ಕಾನೂನಿನ ಬಗ್ಗೆ ಸರಿಸುಮಾರು ವಿಡಿಯೋಗಳನ್ನು ಮಾಡಿ ಅರಿವನ್ನು ಮೂಡಿಸ್ತಾ ಇದ್ದೀನಿ ಸ್ನೇಹಿತರೆ. ಅದೇ ರೀತಿ ಈ ದಿನ ನಾನು ವಿವಾಹ ಅಂದರೆ ಏನು, ವಿವಾಹ ವಿಚ್ಛೇದನ ಪಡೆದುಕೊಳ್ಳುವುದು ಹೇಗೆ ಮತ್ತು ಮೇಂಟೆನೆನ್ಸ್ ಅನ್ನು ನೀಡುವುದು ಹೇಗೆ ಎಂಬ ಹಲವಾರು ವಿಚಾರಗಳನ್ನು ನಾನು ಈ ದಿನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ, ವಿವಾಹ ಅಂದರೆ ಏನು ಎಂಬುದನ್ನು ಹಿಂದೂ ಮ್ಯಾರೇಜ್ ಆಕ್ಟ್ 1955 ತಿಳಿಸುತ್ತದೆ. ಈ ಆಕ್ಟ್ ಇಡೀ ಭಾರತಕ್ಕೆ ಅಪ್ಲೈ ಆಗುತ್ತದೆ, ಎಕ್ಸೆಪ್ಟ್ ಜಮ್ಮು ಮತ್ತು ಕಾಶ್ಮೀರವನ್ನು ಬಿಟ್ಟು ಎಲ್ಲ ರಾಜ್ಯಗಳಿಗೂ ಅನ್ವಯವಾಗುತ್ತದೆ. ಅದರಂತೆ ಇದು ಮೊದಲಿಗೆ ಮ್ಯಾರೇಜ್ ಅಂದರೆ ಏನು ಅಂತ ತಿಳಿಯುವುದು ಅತ್ಯವಶ್ಯಕವಾಗಿರುತ್ತದೆ. ಹಿಂದೂ ಮ್ಯಾರೇಜ್ ಆಕ್ಟ್ 1955 ಹೇಳುವಂತೆ ಯಾವುದಾದರೂ ಒಂದು ವಿವಾಹವಾಗಿದೆ ಎಂದು ಕನ್ಸಿಡರ್ ತೆಗೆದುಕೊಳ್ಳಬೇಕಾದರೆ ಆ ವಿವಾಹವು ಸಪ್ತಪದಿ 7 ಹೆಜ್ಜೆಗಳನ್ನು ಕಂಪ್ಲೀಟ್ ಮಾಡಿರಬೇಕಾಗಿರುತ್ತದೆ. ಆಗ ಮಾತ್ರ ಕಾನೂನು ವಿವಾಹವಾಗಿದೆ ಎಂದು ಕನ್ಸಿಡರ್ ತೆಗೆದುಕೊಳ್ಳುತ್ತದೆ. ಅದರಂತೆ ಹಿಂದೂ ಮ್ಯಾರೇಜ್ ಆಕ್ಟ್ ಒಂದು ವಿವಾಹಕ್ಕೆ ಮಾತ್ರ ಅವಕಾಶ ಮಾಡಿಕೊಡುತ್ತದೆ. ನಂತರ ಹೇಳಬೇಕು ಅಂತಂದ್ರೆ, ನೀವು ವಿವಾಹ ಮಾಡಿಕೊಂಡಿದ್ದು ಅದನ್ನ ರಿಜಿಸ್ಟ್ರೇಷನ್ ಮಾಡಿದ್ರೆ ಒಳ್ಳೆಯದು. ನಂತರ ರಿಜಿಸ್ಟ್ರೇಷನ್ ಕಂಪಲ್ಸರಿ ಮಾಡಿಸಿರಬೇಕಾಗುತ್ತದೆ. ವಿವಾಹದ ರಿಜಿಸ್ಟ್ರೇಷನ್ ಪತ್ರವನ್ನು ತಮ್ಮಲ್ಲಿ ಇಟ್ಟುಕೊಂಡಿರಬೇಕಾಗುತ್ತದೆ. ನೋಡಿ, ವಿವಾಹವಾಗಿದೆ ಎಂದು ಕನ್ಸಿಡರ್ ತೆಗೆದುಕೊಳ್ಳಬೇಕಾದರೆ ಯಾವ ಯಾವ ದಾಖಲೆಗಳನ್ನು ಒಳಗೊಂಡಿರಬೇಕು ಎಂಬುದು ಮುಂದೆ ನೋಡೋಣ. ಒಂದು ಹುಡುಗಿಗೆ ಅಥವಾ ಹೆಣ್ಣಿಗೆ 18 ವರ್ಷ ಕಂಪ್ಲೀಟ್ ಆಗಿರಬೇಕು. ಹುಡುಗ 21 ವರ್ಷ ಕಂಪ್ಲೀಟ್ ಆಗಿರಬೇಕು. ನಂತರ ಫೋಟೋಗಳನ್ನು ಇಟ್ಕೊಂಡಿದ್ರೆ ಒಳ್ಳೆಯದು ಸ್ನೇಹಿತರೆ. ಮತ್ತು ವಿಡಿಯೋಸ್ಗಳನ್ನು ಇಟ್ಕೊಂಡಿರಬೇಕು. ವೆಡ್ಡಿಂಗ್ ಕಾರ್ಡ್ಸ್ ಇಟ್ಕೊಂಡಿರಬೇಕಾಗುತ್ತೆ. ನಂತರ ಸಾಕ್ಷಿಗಳು ಇರಬೇಕು. ಬೇಕಾಗಿರುವ ದಾಖಲೆಗಳನ್ನು ನೋಡೋಣ ಸ್ನೇಹಿತರೆ. ದಾಖಲೆಗಳನ್ನು ನೋಡುವ ಮೊದಲು ಯಾವುದೇ ಹೆಣ್ಣು ಗಂಡು ಡಿವೋರ್ಸ್ಗೆ ಹೋಗಬೇಡಿ. ಸಾಧ್ಯವಾದಷ್ಟು ರಾಜಿ ಸಂಧಾನಗಳಿಗೆ ಹೋಗಿ ಬಗೆಹರಿಸಿಕೊಳ್ಳಿ. ಕಾನೂನಿನಲ್ಲಿ ಹೆಣ್ಣು ಗಂಡು ಸಮಾನರು, ಯಾರೂ ಹೆಚ್ಚಲ್ಲ, ಯಾರೂ ಕಮ್ಮಿ ಅಲ್ಲ, ಎಲ್ಲರೂ ಸಮಾನರು. ಎಷ್ಟೋ ವಿವಾಹಗಳು ರಾಜಿ ಸಂಧಾನಗಳಿಂದ ಬಗೆಹರಿಸಿಕೊಂಡಿದೆ. ಅದೇ ರೀತಿ ನಿಮ್ಮ ವಿವಾಹವನ್ನು ಸಹ ಬಗೆಹರಿಸಿಕೊಳ್ಳಿ ಎನ್ನುವುದು ನನ್ನ ಸಲಹೆ ಆಗಿರುತ್ತದೆ. ನೋಡಿ, ಬೆಂಗಳೂರಿನ ಶಾಂತಿನಗರದಲ್ಲಿ ನ್ಯಾಯ ದೇಗುಲ ಇದ್ದು ಅಲ್ಲಿ ಮೀಡಿಯೇಷನ್ ಸೆಂಟರ್ ಇದೆ. ನೀವು ಅಲ್ಲಿ ಬಗೆಹರಿಸಿಕೊಳ್ಳಬಹುದಾಗಿದೆ. ನಂತರ ಪ್ರತಿಯೊಂದು ಜಿಲ್ಲೆಯಲ್ಲೂ ಸಹ ಒಂದು ಮೀಡಿಯೇಷನ್ ಸೆಂಟರ್ಗಳಿವೆ, ಅಲ್ಲಿ ಬಗೆಹರಿಸಿಕೊಳ್ಳಬಹುದು. ಅಥವಾ ಪ್ರೈವೇಟ್ ಮೀಡಿಯೇಷನ್ ಸೆಂಟರ್ಗಳಿದೆ, ಅಲ್ಲಿ ಸಹ ನೀವು ಬಗೆಹರಿಸಿಕೊಳ್ಳಬಹುದು. ಎಷ್ಟೋ ಮಹಿಳಾ ಕಲ್ಯಾಣ ಇಲಾಖೆಗಳಿವೆ, ನೀವು ಅಲ್ಲಿಂದ ಬಗೆಹರಿಸಿಕೊಳ್ಳಬಹುದಾಗಿದೆ. ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ KC ಜನರಲ್ ಹಾಸ್ಪಿಟಲ್ ಪಕ್ಕದಲ್ಲಿ ಪೊಲೀಸ್ ಸ್ಟೇಷನ್ ಇದ್ದು, ಪೊಲೀಸ್ ಸ್ಟೇಷನ್ ಹತ್ತಿರ ವನಿತಾ ಸಹಾಯವಾಣಿ ಇದೆ. ಇಲ್ಲಿ ಹೋಗಿ ನೀವು ಬಗೆಹರಿಸಿಕೊಳ್ಳಬಹುದಾಗಿದೆ. ಸಾಧ್ಯವಾದಷ್ಟು ಡಿವೋರ್ಸ್ಗೆ ಹೋಗಬೇಡಿ. ಗಲಾಟೆಗಳೆಲ್ಲವೂ ಡಿವೋರ್ಸ್ನಲ್ಲಿ ಎಂಡ್ ಆಗಬಾರದು. ವಾಟ್ ಈಸ್ ದಿ ಡ್ಯೂರೇಷನ್ ಆಫ್ ಮ್ಯಾರೇಜ್ ಅಂಡ್ ಪ್ರೊಸೀಜರ್? ನೋಡಿ, ಏನು ಆದರೆ ಬೆಂಗಳೂರಿನ ಫ್ಯಾಮಿಲಿ ಕೋರ್ಟ್ ಇದೆ. ಬೇರೆ ಬೇರೆ ಜಿಲ್ಲೆಯವರಾದರೆ ಆ ವ್ಯಾಪ್ತಿಯಲ್ಲಿ ಬರುವ JMFC ಗೆ ನೀವು ಅಪ್ಲೈ ಮಾಡಬೇಕಾಗಿರುತ್ತದೆ. ಜನಸಾಮಾನ್ಯರಲ್ಲಿ ಸಂಶಯ ಪ್ರಶ್ನೆ ಮೂಡೋದು ಏನಂದ್ರೆ, ಗಂಡು ಬೆಂಗಳೂರಿನವನಾಗಿದ್ದು ಹೆಣ್ಣು ಬೇರೆ ಜಿಲ್ಲೆಯವನಾಗಿದ್ರೆ ಅಥವಾ ಐಸ ಹೆಣ್ಣು ಬೆಂಗಳೂರಿನವಳಾಗಿದ್ದು ಹುಡುಗ ಬೇರೆ ಜಿಲ್ಲೆಯವನಾಗಿದ್ರೆ ಆಗ ಎಲ್ಲಿ ನಾನು ಡಿವೋರ್ಸ್ಗೆ ಅಪ್ಲೈ ಮಾಡಬೇಕು ಅನ್ನೋದು. ಡಿವೋರ್ಸ್ಗೆ ಅಪ್ಲೈ ಮಾಡುವಂಥ ವ್ಯಕ್ತಿ ಗಂಡು ಅಥವಾ ಹೆಣ್ಣು ವಾಸಿಸುವ ನಿಮಗೆ ಅನುಕೂಲವಾಗುವ ಸ್ಥಳದಲ್ಲಿ ನೀವು ಅಪ್ಲೈಯನ್ನು ಮಾಡಿಕೊಳ್ಳಬಹುದಾಗಿದೆ. ವಿಚ್ಛೇದನಕ್ಕೆ ಬೇಕಾಗಿರುವ ದಾಖಲೆಗಳನ್ನು ನೋಡೋಣ ಸ್ನೇಹಿತರೆ. ನೋಡಿ, ವಿವಾಹವಾಗಿ 1 ವರ್ಷ ಸಂಪೂರ್ಣಗೊಂಡಿರಬೇಕಾಗಿರುತ್ತದೆ. 1 ವರ್ಷ ಕಂಪ್ಲೀಟ್ ಆಗಿರಬೇಕಾಗಿರುತ್ತದೆ. ವೆಡ್ಡಿಂಗ್ ಕಾರ್ಡ್ಸ್ ಇಟ್ಕೊಂಡಿರಬೇಕು, ಫೋಟೋಸ್ ಇರಬೇಕು, ಮ್ಯಾರೇಜ್ ಸರ್ಟಿಫಿಕೇಟ್ ಇರಬೇಕು ಮತ್ತು ID ಕಾರ್ಡ್ಗಳನ್ನು ಇಟ್ಕೊಂಡಿರಬೇಕು. ಮಕ್ಕಳಿದ್ದರೆ ಬರ್ತ್ ಸರ್ಟಿಫಿಕೇಟ್ ಇಟ್ಕೊಂಡಿರಬೇಕಾಗುತ್ತೆ. ಅನ್ಯ ಧರ್ಮೀಯರಾದರೆ ಮ್ಯಾರೇಜ್ ಸರ್ಟಿಫಿಕೇಟ್ ಕಂಪಲ್ಸರಿ ಆಗಿರುತ್ತದೆ. ನೋಡಿ, ಮ್ಯೂಚುವಲ್ ಕನ್ಸೆಂಟ್ ಸಹ ಅವಕಾಶ ಇದೆ. ಮ್ಯೂಚುವಲ್ ಕನ್ಸೆಂಟ್ ಅಲ್ಲೂ ಕೂಡ ನೀವು ಡಿವೋರ್ಸ್ ಅನ್ನು ಪಡೆದುಕೊಳ್ಳಬಹುದಾಗಿದೆ. ನಂತರ ಚಾಲೆಂಜಿಂಗ್ ಡಿವೋರ್ಸ್ ಮಾಡಬಹುದಾಗಿದೆ. ನಿಮ್ಮ ಲಾಯರ್ ಮುಖಾಂತರ ನ್ಯಾಯಾಲಯಕ್ಕೆ ದಾಖಲು ಮಾಡಿ ನಂತರ ವಿವಾಹ ವಿಚ್ಛೇದನ ಪಡೆದುಕೊಳ್ಳಬೇಕು. ಗಂಡು ದೂರು ದಾಖಲಿಸಿದ್ರೆ ಹೆಣ್ಣುಗೆ ನೋಟಿಸ್ ಹೋಗುತ್ತೆ, ಹೆಣ್ಣು ದೂರನ್ನು ದಾಖಲಿಸಿದರೆ ಗಂಡುಗೆ ಹೋಗುತ್ತೆ. ನೋಟಿಸ್ನಲ್ಲಿ ತಿಳಿಸಿದ ದಿನಾಂಕದಂದು ನ್ಯಾಯಾಲಯಕ್ಕೆ ನೀವು ಹಾಜರಾಗಬೇಕಾಗಿರುತ್ತದೆ. ಹಾಜರಾದ ನಂತರ ಮೀಡಿಯೇಷನ್ ಸೆಂಟರ್ಗೆ ರೆಫರ್ ಆಗುತ್ತೆ. ಅಲ್ಲಿ 60 ದಿನಗಳ ಸಮಯ ನೀಡಿದ್ದು ಇಲ್ಲಿ ಎಷ್ಟು ಬರೆಯಬೇಕಾದ್ರು ಇಲ್ಲಿ
ನೋಟಿಸ್ನಲ್ಲಿ ನೀಡಿದ ದಿನಾಂಕದಂದು ನೀವು ನ್ಯಾಯಾಲಯಕ್ಕೆ ಹಾಜರಾಗಬೇಕಾಗುತ್ತದೆ. ಹಾಜರಾದ ನಂತರ ಮೀಡಿಯೇಷನ್ ಸೆಂಟರ್ಗೆ ರೆಫರ್ ಆಗುತ್ತೆ. ಇದು 60 ದಿನಗಳ ಕಾಲಾವಕಾಶ ನೀಡಿದ್ದು, ನೀವು ಎಷ್ಟು ಬಾರಿಯಾದರೂ ಮೀಡಿಯೇಷನ್ಗೆ ಹೋಗಿ ಅಲ್ಲಿ ನಿಮ್ಮ ವಿವಾಹ ವಿಚ್ಛೇದನ ಬಗ್ಗೆ ಬಗೆಹರಿಸಿಕೊಳ್ಳಬಹುದು. ನಂತರ ನ್ಯಾಯಾಲಯದ ಉದ್ದೇಶ ಗಂಡು ಅಥವಾ ಹೆಣ್ಣು ಪುನಃ ಒಂದಾಗಿ ಬಾಳಲಿ ಎಂದು ಹೇಳುವುದೇ ಆಗಿರುತ್ತದೆ. ನ್ಯಾಯಾಲಯ ಮತ್ತು ಮೀಡಿಯೇಷನ್ ಸಾಂತ್ವನ ಹೇಳಿ ಅಡ್ವೈಸ್ ಮಾಡುತ್ತದೆ. ಇನ್ನು ಕೆಲವರ ಸಮಸ್ಯೆ ಅಂದ್ರೆ, ನಾವು ದೇವಸ್ಥಾನದಲ್ಲಿ ಮ್ಯಾರೇಜ್ ಆಗಿದ್ದು ಸರ್ಟಿಫಿಕೇಟ್ ಇಲ್ಲ ಎಂದು ಹೇಳ್ತಾರೆ. ಅಂತಹ ಸಮಯದಲ್ಲಿ ನೀವು ದೇವಸ್ಥಾನದಲ್ಲಿ ರಿಸಿಪ್ಟ್ ಅನ್ನ ತೆಗೆದುಕೊಂಡು ಬರಬೇಕು. ನಂತರ ನೋಡಿ, ಮೇಂಟೆನೆನ್ಸ್ ಕೊಡುವ ಬಗ್ಗೆ, ಹೆಣ್ಣು ಗಂಡಿಗೆ ಕೊಡಬೇಕಾಗಿರುತ್ತದೆ ಅಥವಾ ಗಂಡು ಹೆಣ್ಣಿಗೆ ಕೊಡಬೇಕಾಗಿರುತ್ತದೆ. ಅದು ಯಾವ ಸಮಯದಲ್ಲಿ ಕೊಡಬೇಕು ಎಂದು ನಾನು ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ತಿಳಿಸ್ತೇನೆ ಸ್ನೇಹಿತರೆ. ಮ್ಯಾರೇಜ್ ಅಂದ್ರೆ ಏನು, ಅದರ ಪ್ರೊಸೀಜರ್ ಏನು, ಡಿವೋರ್ಸ್ ಅಂದ್ರೆ ಏನು, ಡಿವೋರ್ಸ್ ಯಾವ ರೀತಿ ಪಡ್ಕೊಳ್ಬೇಕು, ಅದರ ಯಾವ ದಾಖಲೆಗಳನ್ನ ನೀವು ಪಡ್ಕೊಬೇಕು ಅನ್ನೋದನ್ನ ಇಷ್ಟೊತ್ತು ತಿಳಿಸಿದ್ದೀನಿ ಸ್ನೇಹಿತರೆ. ರಾಜಿ ಸಂಧಾನಗಳನ್ನ ಮನೆಯಲ್ಲೇ ಬಗೆಹರಿಸಿಕೊಳ್ಳಿ. ಕೋರ್ಟ್ಗಳ ಮೆಟ್ಟಿಲುಗಳನ್ನ ಹೇರುವುದು ಬೇಡ ಸ್ನೇಹಿತರೆ. ಸ್ನೇಹಿತರ ಮುಂದೆ, ಮಕ್ಕಳ ಮುಂದೆ, ಸಂಬಂಧಿಕರು, ತಂದೆ ತಾಯಿಗಳ ಎದುರು ಮುಜುಗರಕ್ಕೆ ಒಳಗಾಗಬೇಡಿ. ಕಷ್ಟ ಕಾರುಣ್ಯಕ್ಕೆ ಒಳಗಾದ ವ್ಯಕ್ತಿ ಅಥವಾ ದೌರ್ಜನ್ಯಕ್ಕೆ ಒಳಗಾಗಿದ್ದು, ಇಂತಹ ವ್ಯಕ್ತಿಯೊಡನೆ ನಾನು ಸಹಬಾಳ್ವೆ ನಡೆಸಲು ಸಾಧ್ಯವಾಗುವುದೇ ಇಲ್ಲ ಎಂಬುದಾಗಿ ಮಾತ್ರ ನೀವು ವಿವಾಹ ವಿಚ್ಛೇದನವನ್ನ ಪಡೆದುಕೊಳ್ಳಿ. ಥ್ಯಾಂಕ್ ಯು.